ಮುಖಾಂತರ ಆತನೊಬ್ಬ ಸಾಧಕ ನೆನೆಸಿಕೊಳ್ತಾನೆ. ಆ ವಿಚಾರವಾಗಿ ಗಮನ ಹರಿಸಿದಾಗ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಜಗತ್ತಿನಲ್ಲಿ ನನ್ನದೇ ಆದಂತ ಒಂದು ಸಾಧನೆ ಗುರುತನ್ನು ಸ್ಥಾಪಿಸಬೇಕು ಎನ್ನುವಂತ ಇರಾದೆಯನ್ನು ಇಳಿಸಿಕೊಂಡವ ನಾನು. ಪ್ರಾಚೀನ ಬರಿಹೆ ನಮ್ಮ ಹಿನ್ನೆಲೆ ಅದು. ಪ್ರಚೇತಸರು 10 ಮಂದಿ, ಅವರಲ್ಲಿ ಹಿರಿಯವನ ನಾನು, ಮಕ್ಕಳಲ್ಲಿ ಹಿರಿಯವ ದಕ್ಷ ಅಂತ ನನ್ನ ಹೆಸರು. ನನಗೊಬ್ಬ ಸಹೋದರನಿದ್ದಾನೆ, ವೃಕ್ಷ ಅಂತ ಅವರ ಹೆಸರು. ಬದುಕು ಬಿರುಗಾಳಿಗೆ ಸಿಕ್ಕಿದ ತರಗಲೆ ಅಂತಾಗಬಾರದು. ತನ್ನ ಬದುಕಿನಲ್ಲಿ ಉಜ್ವಲವಾದಂತಹ ಭವಿಷ್ಯತ್ತನ್ನು ತಾನೇ ರೂಪಿಸಿಕೊಳ್ಬೇಕು ಎಂದು ತಿಳಿದಂತಹ ನಾನು ನನ್ನಪ್ಪನಲ್ಲಿ ಕೇಳಿಕೊಂಡೆ, ಏನಪ್ಪ ನನ್ನ ಬದುಕಿಗೆ ದಾರಿ ಏನು, ಬದುಕಿಗೆ ಒಂದು ಗುರಿ ತೋರಿಸು ಅಂತ ಹೇಳಿದಾಗ ಅವರ ಬದುಕಿನಲ್ಲಿ ನಡೆದಂತಹ ಘಟನೆಗಳನ್ನು ವಿವರಣೆ ಮಾಡಿದರು. ಮಗನೇ, ಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ ನಾನು. ಪ್ರಜಾಧಿಪತ್ಯದ ಅಧಿಕಾರವನ್ನು ಕರುಣಿಸಬೇಕು ಅಂತ. ಆವಾಗ ಪರಮೇಶ್ವರ ದೇವರು ಹೇಳಿದ್ರಂತೆ, ನಿನಗೆ ಕೊಡ್ಲಿಕ್ಕೆ ಆಗುವುದಿಲ್ಲ, ನಿನ್ನ ಮಕ್ಕಳಿಗೆ ಸಿಗಬಹುದು ಅಧಿಕಾರ ಅಂತ ಹೇಳಿದ್ರಂತೆ. ಅದನ್ನೇ ಜ್ಞಾಪಿಸಿದ್ರು ನನ್ನ ಅಪ್ಪ. ಮಗನೇ, ಸಾಧಿಸುವುದಿದ್ದರೆ ಒಂದು ಸಾಧನೆಗೆ ಒಂದು ಅವಕಾಶ ಇದೆ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡು. ತಪಸ್ಸಿಗೆ ಒಲಿದು ಬಂದಂತಹ ಬ್ರಹ್ಮನಲ್ಲಿ ಕೇಳಿಕೋ, ಪ್ರಜಾಧಿಪತ್ಯದ ಅಧಿಕಾರವನ್ನು ಕೊಡುವಂತೆ. ನಿನ್ನ ಶ್ರದ್ಧಾಭಕ್ತಿಗೆ ಆತ ಆ ಒಂದು ಪದವಿಯನ್ನು ಕೊಟ್ಟರೆ ನಿನ್ನ ಬದುಕಿಗೆ ಅದೊಂದು ದೊಡ್ಡ ಹೆಗ್ಗುರುತಾಗ್ತದೆ. ಹೌದು, ಅದನ್ನು ಮನಗಂಡು ತಪಸ್ಸಿಗಾಗಿ ನಾನು ಪ್ರಯತ್ನ ಪಟ್ಟೆ. ಎಲ್ಲರೂ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡೋದು, ನನ್ನದು ಹಾಗಲ್ಲ. ಸಮುದ್ರಕ್ಕೆ ಹೋದೆ, ಸಮುದ್ರ ನೀರಲ್ಲಿ ನಿಂತು ತಪಸ್ಸನ್ನು ಆಚರಿಸಿದೆ. 1-2 ದಿವಸ ಅಲ್ಲ, ಸಾವಿರ ವರ್ಷ ತಪಸ್ಸನ್ನು ಆಚರಿಸಿದಾಗ ಬಂದಂತಹ ಬ್ರಹ್ಮ ನನ್ನ ಇಷ್ಟಾರ್ಥವಾಗಿ ನಾನು ಯಾವುದನ್ನು ಅಪೇಕ್ಷೆ ಪಟ್ಟಿದ್ದೇನೋ ಅದನ್ನು ಅಸ್ತು ಅಂತ ಹೇಳಿದ. ಈಗ ಪ್ರಜಾಧಿಪತ್ಯದ ಅಧಿಕಾರ, ಆ ಪದವಿ ನನಗೆ ಪ್ರಾಪ್ತಿಯಾಗಿದೆ. ನನ್ನ ಸಹೋದರ ಅಪ್ಪ ಇಲ್ಲದ ಮಕ್ಕಳಂತೆ ಇರಬಾರ್ದು. ಅವನು ನನ್ನ ಹಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಿದ್ರೆ ಬುನಾದಿ ವಿದ್ಯಾಕ್ಷೇತ್ರ, ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕೆಂಬ ಉದ್ದೇಶದಿಂದ ಯೋಗ್ಯ ಗುರುಗಳ ಬಳಿಗೆ ಅವರನ್ನು ಕಲಿಸಿಕೊಟ್ಟೆ. ವಿದ್ಯಾರ್ಥಿನೇನು ಮಾಡು, ಏನು ಮಾಡುದಿದ್ರು ವಿದ್ಯೆಯ ಬಲ ಹೊಂದಿದ್ದರೆ ಹೇಗೂ ಬದುಕಬಹುದು, ಏನಾದರೂ ಸಾಧಿಸಬಹುದು ಎನ್ನುವ ಉದ್ದೇಶದಿಂದ ಗುರು ವಿಕ್ಷಿಪ್ತರು ಅಂದರೆ ಶ್ರೇಷ್ಠ ಗುರುಗಳು ಅವರ ಬಳಿಯಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾನೆ ನನ್ನ ಸಹೋದರ. ತಪಸ್ಸಿನಲ್ಲಿ ಬ್ರಹ್ಮಣ್ಯದ ಮರವನ್ನು ಪಡೆದಿದ್ದೇನೆ. ಈ ಸಂತಸದ ಸುದ್ದಿಯನ್ನು ನಾನೊಬ್ಬನೇ ಅನುಭವಿಸುವುದಲ್ಲ, ನನ್ನ ಸಹೋದರ ಅವನೊಂದಿಗೆ ಹಂಚಿಕೊಳ್ಬೇಕು. ನಮ್ಮವರಿಗೆಲ್ಲರಿಗೂ ಈ ವಿಚಾರ ತಿಳಿಸಬೇಕು. ಅರಮನೆಯನ್ನು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ನನ್ನ ಎದುರು ಭಾಗಕ್ಕೆ ತಮ್ಮ ಬರಬೇಕಿತ್ತು, ನನ್ನನ್ನು ಸ್ವಾಗತ ಮಾಡೋದಕ್ಕಾಗಿ. ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿರ್ಬೋದು. ಗುರುಮಠದಿಂದ ಬಂದಿದ್ದಾನೆ ಎನ್ನುವಂತಹ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಎಲ್ಲಿ ಹೋದ? ಅವನಲ್ಲಿ ಕೇಳೋದಕ್ಕಿಂತ ಬದಲು ಗುರುಮಠಕ್ಕೆ ಕರೆ ಕಳುಹಿಸಿದ್ದೇನೆ, ಗುರುಗಳು ಬರಬೇಕು ಅಂತ. ಬಂದಿದ್ದಾರಾ? ಬಂದ ಗುರುವಿಗೆ ಮನೆದು ಕುಶಲ ಒಂದು ಪ್ರಶ್ನಾರ್ಥಕವಾಗಿ ಇದೆ. ಅಂದ್ರೆ ಗುರು ಮುನಿದರೆ ಪರಿಹಾರ ಇಲ್ಲ ಎನ್ನುವುದು ಮಾತು. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡಿದೆ?
ಗುರುವಿನ ಸ್ಥಾನ ಅಷ್ಟು ಶ್ರೇಷ್ಠವಾದುದು. ಹೌದು. ಜನ್ಮ ಪಡೆದಂತಹ ವ್ಯಕ್ತಿಗೆ ಬಾಲ್ಯದಲ್ಲಿ ಕೊಡುವಂತಹ ಸಂಸ್ಕಾರ ಯಾವುದು? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಆಮೇಲೆ ಅತಿಥಿ ದೇವೋಭವ. ತಂದೆ ತಾಯಿಯರ ನಂತರ ಗೌರವದ ಸ್ಥಾನವನ್ನು ಅಲಂಕರಿಸುವಂತಹ ಯೋಗ್ಯತೆ ಇರುವುದು ಆಚಾರ್ಯರಿಗೆ, ಅಂದ್ರೆ ಗುರುಗಳಿಗೆ. ಅಂತಹ ಪರಮ ಪದವಿಯನ್ನು ಪಡೆದಂತಹ ನಿಮ್ಮ ಪಾದ ಪದ್ಮಗಳಿಗೆ ನನ್ನ ಪ್ರಣಾಮಗಳು. ಗುರುವರ್ಯರೇ, ನಾನು ತಪಸ್ಸಿಗಾಗಿ ಹೋಗುವಂತಹ ಸಂದರ್ಭ ನನ್ನ ಸಹೋದರ ರೂಕ್ಷನನ್ನು ಒಬ್ಬ ಯೋಗ್ಯ ನಾಗರಿಕ ವ್ಯಕ್ತಿಯನ್ನಾಗಿ ಮಾಡಿ ಸಮಾಜಕ್ಕೆ ಆತನೊಂದು ಸಂಪತ್ತಾಗಿ ಪರಿಣಾಮ ಕೊಡ್ಲಿ ಎನ್ನುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಗುರುಮಠಕ್ಕೆ ಕಳುಹಿಸಿಕೊಟ್ಟವ ನಾನು. ವಿದ್ಯೆ ಪೂರ್ತಿ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಅದು ನೀವೇ ಹೇಳಬೇಕು. ಗುರುಗಳೇ, ನೀವು ಬರುವಾಗ ಉಲ್ಲಾಸಿತರಾಗಿ ಬರಬೇಕಾದಂತಹ ನೀವು ನೆಲನೋಟಕರಾಗಿ ಏನೋ ಒಂದು ನಿಮ್ಮ ಬದುಕಿನಲ್ಲಿ ದುರಂತ ಆಗಿದೆ ಎನ್ನುವುದು ನಿಮ್ಮ ವರ್ತನೆಯಲ್ಲಿ ಪ್ರತಿಬಿಂಬಿಸಲ್ಪಡ್ತಾ ಇದೆ. ಆ ಕಾರಣದಿಂದಾಗಿ ಹೇಳ್ತಾ ಇದ್ದೇನೆ, ಯೋಚನೆ ಮಾಡಬೇಡಿ, ನಾನಿದ್ದೇನೆ. ಎಂತಹ ಸಮಸ್ಯೆ ಇರಲಿ ಲೀಲಾಜಾಲವಾಗಿ ಪರಿಹರಿಸುವಂತಹ ಯೋಗ್ಯತೆ ನನ್ನಲ್ಲಿದೆ. ಪ್ರಜಾಧಿಪತ್ಯದ ಅಧಿಕಾರವನ್ನು ಸ್ವೀಕರಿಸಿ ಬಂದವ ನಾನು. ಏನು ಗುರುಗಳೇ, ಏನು ನಷ್ಟ ಆಗಿದೆ ನಿಮಗೆ? ಏನಾದರೂ ಕಷ್ಟ ಆಗಿದೆ? ಏನು ಸಮಸ್ಯೆ ಹೇಳಬಹುದೇ? ಸಹೋದರನಲ್ಲಿ ಪ್ರಜೇಶ್ವರ ರೂಕ್ಷ ವಿದ್ಯೆಯನ್ನು ಪೂರ್ತಿಗೊಳಿಸಿದ್ದಾನೆ. ಏನೆಲ್ಲ ಆಯ್ತು ಎಲ್ಲವನ್ನು ಹೇಳಬಹುದೇ? ಪ್ರಜೇಶ್ವರ, ನಡೆದಂತಹ ಘಟನೆಗಳನ್ನು ನಿನ್ನಲ್ಲಿ ಹೇಗೆ ವಿವರಿಸಬೇಕೆಂದೇ ನನಗೆ ಅರ್ಥವಾಗುವುದಿಲ್ಲ. ಏನು ಮುಚ್ಚುಮರ ಮಾಡಬೇಡಿ, ಸಂಕೋಚವಾಗಿ ಸಂದೇಹವಾಗಿ ಹೇಳಬೇಡಿ. ಮುಚ್ಚುಮರೆ ಮಾಡುವಂತಹ ವಿಷಯವೂ ಇದಲ್ಲ. ಯಾಕಂದ್ರೆ ನಿನ್ನಿಂದ ಕಳುಹಿಸಲ್ಪಟ್ಟಂತಹ ನಿನ್ನ ತಮ್ಮ ಆ ರೂಕ್ಷ ನಾನು ಹೇಳಿಕೊಟ್ಟಂತಹ ವಿಷಯಗಳನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡು ಕೇಳಿದ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟು ಏಕಪಾಟಿ ಎನ್ನುವಂತಹ ವಿಶೇಷವಾದಂತಹ ಬಿರುದನ್ನು ನನ್ನಿಂದ ಪಡೆದ. ಅದು ಅವನಿಗೆ ಬಂದದ್ದಂದ್ರೆ ಅದು ರಕ್ತಗತವಾಗಿ ನಮ್ಮ ಪರಂಪರೆ ಹಾಗೆ ಭಾವಿಸಿಕೊಂಡಿದ್ದೆ. ಏಕಪಾಠಿ ಒಂದು ಸಲ ಹೇಳಿದ್ರೆ ಸಾಕು, ಮತ್ತೆ ತಿರುಗಿಸಿ ಕೇಳುವಂತ ಅವಶ್ಯಕತೆ ಇಲ್ಲ. ಆದರೆ ಕಾಲ ಕ್ರಮೇಣ ಅವನ ಬುದ್ಧಿಗೆ ಏನು ಮಂಕು ಕವಿಯಿತು ನನಗೆ ಅರ್ಥವಾಗುವುದಿಲ್ಲ. ಅಂದ್ರೆ ಇದ್ದಕ್ಕಿದ್ದಂತೆ ಒಂದು ದಿವಸ ಬಂದು ನನ್ನಲ್ಲಿ ಕೇಳಲಾಗದ ಕೆಲವಾರು ಪ್ರಶ್ನೆಗಳನ್ನು ಕೇಳಿದ. ಸಹಜ ಗುರುಗಳೇ, ಕೆಲವು ಗುರುಗಳು ಇಷ್ಟು ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಇಷ್ಟನ್ನು ಈ ತಿಂಗಳಲ್ಲಿ ಇಷ್ಟನ್ನು ಮಾತ್ರ ಹೇಳ್ಕೊಡುದು, ಮುಂದಿನ ತಿಂಗಳಲ್ಲಿ ಇಷ್ಟು ಅಂತ ಆ ವ್ಯಾಪ್ತಿ ಒಂದು ಗಡಿ ಅವರು ಹಾಕಿಕೊಂಡಿರ್ತಾರೆ. ಎಲ್ಲ ಮಕ್ಕಳಿಗೆ ಅದು ಸಾಕಾಗುವುದಿಲ್ಲ. ಕೆಲವು ಬೆಳವಣಿಗೆಯಲ್ಲಿ ಸೂಕ್ಷ್ಮತೆಯನ್ನು ಗ್ರಹಿಸಿಕೊಂಡಂತಹ ಆ ವಿದ್ಯಾರ್ಥಿಗಳು ಮುಂದಿನ ಪಾಠದತ್ತ ಗಮನ ಹರಿಸ್ತಾರೆ. ಹಾಗಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಗುರುಗಳು ಅದಕ್ಕೆ ಸಮರ್ಪಕ ಉತ್ತರ ಕೊಟ್ಟರೆ ಜೀವನಕ್ಕೆ ಬೇಕಾದಂತಹ ವಿಷಯವೇ ಹೌದು ಅಂತಾದ್ರೆ ಅದನ್ನು ಕೇಳಬಹುದಿತ್ತು. ಅದನ್ನು ಮೀರಿದಂತಹ ಕೆಲವಾರು ಪ್ರಶ್ನೆಗಳನ್ನು ಕೇಳಿದ. ಅಲೌಕಿಕವಾದ್ದು. ಹೌದು, ಆವಾಗ ಹೇಳಿದೆ, ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಪಾರಮಾರ್ಥಿಕ ದೇವರಿಗೆ ಸಂಬಂಧಪಟ್ಟದ್ದು. ನಿಜ. ಕೇಳಬೇಕಾದ್ದೆ ಒಳ್ಳೆ ಪ್ರಶ್ನೆ ಅದು ಕೇಳಬೇಕಾದ. ಹೌದು, ಅಲೌಕಿಕ ಪರಮಾತ್ಮನ ಕುರಿತಾಗಿ ಇರಬಹುದಪ್ಪ. ಅದನ್ನು ಪಡೆಯುವಂತಹ ಸಮಯ ಸಂದರ್ಭವು ಅಂತ ಇಂಥದ್ದೇ ಅಂತ ಉಂಟಲ್ಲ. ನಾವು ಕೂಡ ಆ ಪ್ರಾಯದಲ್ಲಿ ಅವನಿಗೆ ಈ ಪ್ರಾಯದಲ್ಲಿ ಅವನಿಗೆ ಹೇಳುವಂಥದ್ದಲ್ಲ. ಆದ್ರಿಂದ ಅದೇ ಮಾತನ್ನು ಹೇಳಿದೆ, ಈ ಪ್ರಾಯದಲ್ಲಿ ನಾನು ಈ ವಿಚಾರವು ನಿನಗೆ ಹೇಳಕೂಡದು ಎಂದು ಹೇಳಿದರೆ ಅವನ ಮನಸ್ಸಿಗೆ ತುಂಬಾ ಬೇಸರಾದಿತ್ತು. ಯಾಕಂದ್ರೆ ಅವನು ಸಂಗ್ರಹ ಮಾಡುವುದರಲ್ಲಿ ನಿಪುಣ. ಹೌದಪ್ಪ, ಅವನಿಗೆ ಒಂದೇ ಸಾಕಾಗುದಿಲ್ಲ, ಇನ್ನು ಹೆಚ್ಚಿನದ್ದು ಬೇಕು. ಹಾಗೆ ಕುತೂಹಲದಿಂದ ನಿಮ್ಮಲ್ಲಿ ಇನ್ನೂ ಏನಿದೆ ಅಂತ ಕೇಳಿರಬಹುದು. ಅದು ಸಂಗ್ರಹ ಮಾಡಬೇಕಪ್ಪ. ನಾವು ಎಷ್ಟನ್ನು ಎಷ್ಟನ್ನು ಇಟ್ಟುಕೊಳ್ಳುವುದಕ್ಕೆ ಅರ್ಹತೆ ಇದೆಯೋ ಅಷ್ಟನ್ನು ಮಾತ್ರ ಪಡೆಯುವ ಆ ಆಸಕ್ತಿ ಇರಬೇಕೆ ಹೊರತು ಅದಕ್ಕಿಂತ ಅಧಿಕವಾದನ್ನು ಪಡೆಯುವ ಅರ್ಹತೆ ಇರಬಾರ್ದು. ಹೀಗೆ ನಾನು ಅವನಿಗೆ ಹೇಳಿದೆ. ಆವಾಗ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸಿಟ್ಟಿಗೆದ್ದ. ಸಿಟ್ಟು ಬಂತೆ. ಹೌದು, ಗುರುವಾದಂತಹ ನನ್ನನ್ನು ನಿಂದಿಸಿದ, ಬ್ರಾಹ್ಮಣ್ಯವನ್ನು ನಿಂದಿಸಿದ, ಪೀಠವನ್ನೇ ನಿಂದಿಸಿದ. ಅಂದ್ರೆ ಈ ಹೊತ್ತಿಗೆ ನನ್ನ ಮನಸ್ಸು ಕೆರಳಿತು. ಕೋಪ ಕೆಂಡವಾಗಿ. ನಿಮಗೆ ಹೌದು ಕೋಪ ಬಂತ? ಹೌದು, ಕೋಪ ಬಂದು ಮುಂದಕ್ಕೆ ನೀನು
ಮತ್ತಿಗೆ ನಾನಾಗೆಂದು ತಪ್ಪಿದ್ದೇನಯ್ಯ ತಪ್ಪಿದ್ದೆ. ಏನೋ ಬಾಲಿಶತನದಿಂದ ಮುಗ್ಧತನದಿಂದ ಏನೋ ಪ್ರಶ್ನೆ ಕೇಳಿರ್ಬೋದು, ಅದನ್ನು ತಪ್ಪಾಗಿ ಗ್ರಹಿಸಿ ಏನೋ ಶಾಪ ಕೊಟ್ಟಿರಿ, ಮತಿಭ್ರಷ್ಟನಾಗಿ ಹೋಗಿ ಅಂತ ಶಾಪವನ್ನು ಕೊಟ್ಟಿರಿ. ಅವನ ಯೋಗ್ಯತೆಯನ್ನು, ಆತನ ವ್ಯಕ್ತಿತ್ವವನ್ನು, ಆತನ ಚಾರಿತ್ರ್ಯವನ್ನು ನಾಶ ಮಾಡುವಂತಹ ಆ ಕಠೋರ ಮನಸ್ಥಿತಿ ನಿಮಗೆ ಬಂತೆ. ನೀವು ಗುರುವೇ, ಗುರು ಸ್ಥಾನಕ್ಕೆ ನೀವು ಅರ್ಹರಲ್ಲ. ನೀವು ಮಾಡಿದಂತಹ ಘೋರ ಅಪರಾಧ ಕ್ಷಮಾರ್ಹವಾದುದೇ ಅಲ್ಲ. ಆ ಸ್ಥಾನವನ್ನು ಅಪಮೌಲ್ಯಗೊಳಿಸುತ್ತಾ ನಿಮಗೆ. ಹೌದು, ಈಗ ನನಗೆ ಮನದ ಬೇಗುದಿ ತಡೆದುಕೊಳ್ಳುವುದಕ್ಕೆ ಅಸಾಧ್ಯವಾಗಿದೆ. ಓ ದೇವರೇ, ಎಂಥ ವೈಚಿತ್ರ್ಯವಿದು, ಎಂಥ ವೈಚಿತ್ರ್ಯವಿದು. ಗುರುವಾದಂತಹ ತಾವು ಸಾಮಾನ್ಯ ಕನಿಷ್ಠ ಜ್ಞಾನವ. ದಾರಿಯಲ್ಲಿ ಸಿಕ್ಕಿದಂಥ ಒಂದು ಕಲ್ಲು ಅದು ಸ್ವರೂಪವನ್ನು ಪಡೆಯಬೇಕಿದ್ರೆ ಶಿಲ್ಪಿಯ ಘಾತ ಬೇಕು. ಆ ಮುಖೇನದು ಆಕೃತಿಯನ್ನು ಪಡೆಯುತ್ತದೆ. ಶಿಲೆಯೊಂದು ದೇವರಾಗಿ ಪರಿವರ್ತನೆಗೊಳ್ಳಬೇಕಿದ್ರೆ ಶಿಲ್ಪಿಯ ಘಾತ ಬೇಕು. ಆ ಕಲ್ಲು ಏಟನ್ನು ತಿನ್ನಲೇಬೇಕು. ಗುರುಗಳೇ, ಅಯ್ಯೋ, ನನ್ನ ತಮ್ಮನಿಗೆ ನೀವು ಕೊಟ್ಟಂತ ಶಾಪ, ಮತಿಭ್ರಷ್ಟನಾಗಿ ಹೋಗು. ಇನ್ನೇನಿದೆ ಅವನ ಬದುಕಿನಲ್ಲಿ? ಏನಿದೆ? ನೀವು ನಿಮ್ಮ ಯೋಗ್ಯತೆಯನ್ನು ಅರಿಯದೆ ಆ ಮುಗ್ಧತನದ ಮೇಲೆ ನೀವು ನಿಮ್ಮದಾದಂತಹ ಕ್ರೌರ್ಯವನ್ನು ವ್ಯಕ್ತಪಡಿಸಿದಿರಿ. ಆತನ ಬದುಕಿನಲ್ಲಿ ನೀವು ಚೆಲ್ಲಾಟ ಆಡಿದ್ದೀರಿ. ರೂಕ್ಷಣ ಬದುಕು ಏನು ಗತಿ ಗೋತ್ರ ಇಲ್ಲದಂತೆ ಆಗಬೇಕೆನ್ನುವಂತಹ ನಿಮ್ಮ ಯಾವ ಇಚ್ಛೆ ಇದೆಯೋ ಅದಕ್ಕೆ ತದ್ವಿರುದ್ಧವಾಗಿ ನಿಮಗೆ ನಾನು ಶಾಪವನ್ನು ಕೊಡಬಲ್ಲೆ, ಕೊಡುತ್ತೇನೆ ಕೇಳಿ. ಯಾರ ಮಾನಸಿಕವಾದಂತಹ ತುಮುಲಗಳನ್ನು ದೂರ ಮಾಡಿ ಅವನಿಗೆ ವಿದ್ಯಾಜ್ಞಾನ ಸಂಪತ್ತನ್ನು ಸುರಿಬೇಕಾದಂತಹ ನೀವು ಶಿಲ್ಪಿಯಾಗಿ ಆತನನ್ನು ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸಬೇಕಾದಂತಹ ನೀವು ಅವನಿಗೆ ಆ ಶಾಪ ಕೊಟ್ಟಿರಲ್ಲ. ನಿಮಗೆ ಏನು ಶಾಪ ಕೇಳಿ? ಲೋಕದಲ್ಲಿರುವಂತಹ ಕೊಳಕು ಬಟ್ಟೆಗಳನ್ನು ತೊಳೆಯುವಂತಹ ರಜಕ ಮಡಿವಾಳನಾಗಿ ಹೋಗಿ
ಶಿರೋಧಾರ್ಯ ಸಂತೋಷವಾಗಿ ಸ್ವೀಕರಿಸಿದ್ದೇನೆ, ಮಾತಿಲ್ಲ. ಯಾಕೆಂದರೆ ನಿನ್ನ ತಮ್ಮನಿಗೆ ನಾನು ಶಾಪ ಕೊಟ್ಟರೂ ಅವನಿಗೆ ಪರಿಹಾರದ ದಾರಿಯೊಂದನ್ನು ತೋರಿಸಿಕೊಟ್ಟಿದ್ದೇನೆ. ಮುಂದಕ್ಕೆ ಅದು ಆ ಮಹರ್ಷಿಗಳ ಸಪ್ತರ್ಷಿಗಳ ಸಂದರ್ಶನದ ಮೂಲಕವಾಗಿ ತಾರಕ ಮಂತ್ರದ ಪ್ರಭಾವದಿಂದ ನೀನೀ ಲೋಕ ಪೂಜನೀಯ ವ್ಯಕ್ತಿಯಾಗಿ ಮೆರೆಯಿತಿ. ಅಂತಹ ಕಾಲವನ್ನು ಕಾಯ್ತಾ ಇರಿ ಎಂಬಾಗಿ ಅವರನ್ನು ಹರಸಿ ಕಳುಹಿಸಿದ್ದೇನೆ. ಆದರೆ ಈ ಕಾರಣದಿಂದ ನಿನ್ನಿಂದ ಶಾಪ ಪಡೆದಂತಹ ನಾನು ಮುಂದೆ ರಜಕನಾಗಿಯೇ ಬಾಳಬೇಕೇ, ಬೇರೆ ವಿಧಿಯೇ ಇಲ್ಲವೇ? ಪ್ರಜೇಶ್ವರ ಮನ್ನಿಸು, ಮನ್ನಿಸು, ಮನ್ನಿಸು. ಮರುಗದಿರು ನೀ ಶಾಪ ಪರಿಮಾರ್ಜನೆಯ ಹೊಂದೆ ತೆರಳುತ್ತವ ಶಿಷ್ಯನಿರುವಡಿಗೆ ಮರಳಿ ಮೋಸವಿದ ಭಕ್ತರು ಹೊಂದಿರುವ ಹೊಲ ಪರಿತು ಕರುಣಾಳುಗಾರಿತು. ಗುರುಶ್ರೇಷ್ಠರೇ, ಆವೇಶ ಭರಿತನಾಗಿ ನಿಮ್ಮನ್ನು ಶಪಿಸಿದೆ. ನಿಮ್ಮ ದುಃಖಾಶ್ರುವನ್ನು ನೋಡಿ ನಾನೀಗ ಪರಿತಪಿಸ್ತಾ ಇದ್ದೇನೆ. ಕ್ಷಣಾರ್ಧದಲ್ಲಿ ಸಿಟ್ಟನ್ನು ನಿಯಂತ್ರಿಸಲಾರದೆ ನಾನು ಕೊಟ್ಟಂತಹ ಶಾಪ, ಪ್ರಜಾಪತಿಯಾದಂತಹ ನನ್ನ ಶಾಪ ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ. ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ನಿನ್ನ ತಮ್ಮನಿಗೆ ನಾನು ಕೊಟ್ಟಂತಹ ಶಾಪ ಅದು ಕೈಮೀರಿ ಹೋಯಿತು. ಆದರೂ ಪರಿಮಾರ್ಜನೆಯ ಒಂದು ಹಾದಿಯನ್ನು ಹೇಳಿದ್ದೇನೆ, ತೋರಿಸಿದ್ದೇನೆ. ನನಗೆ ನೀನು ಶಾಪ ಕೊಟ್ಟಿದ್ದಿ, ಇದಕ್ಕೆ ಪರಿಮಾರ್ಜನೆ ಇಲ್ಲವೇ? ಉಂಟು ಗುರುಗಳೇ. ಅಪ್ಪಣೆಯಾಗಲಿ. ರೋಗ ಎಂದ ಬಳಿಕ ಅದಕ್ಕೊಂದು ಔಷಧಿ ಇದ್ದೇ ಇದೆ. ಸಮಸ್ಯೆ ಎಂದ ಬಳಿಕ ಆ ಸಮಸ್ಯೆಗೆ ಪರಿಹಾರಕ್ಕೊಂದು ದಾರಿ ಇದ್ದೇ ಇದೆ. ಅದು ನಿಮಗೆ ಅಷ್ಟು ಸುಲಭದಲ್ಲಿ ಗೋಚರಕ್ಕೆ ಬರುವಂತದ್ದಲ್ಲ. ನನ್ನ ಶಾಪ ನಿಮಿತ್ತವಾಗಿ ನೀವು ರಜಕನಾಗಿ ನಿಮ್ಮ ಜೀವನವನ್ನು ನಡೆಸಲೇಬೇಕಾಗ್ತದೆ. ಪ್ರಾಯಶ್ಚಿತ ಪರಿಮಾರ್ಜನೆ ಯಾವಾಗ ಯಾವ ನನ್ನ ತಮ್ಮನಿಗೆ ನೀವು ಶಾಪ ಕೊಟ್ಟಿದ್ದೀರೋ ಆ ವ್ಯಕ್ತಿಯೇ ಶ್ರೇಷ್ಠ ವ್ಯಕ್ತಿಯಾಗಿ ನಿಮ್ಮ ಮುಂದೆ ಬರ್ತಾನೆ. ಆ ಹೊತ್ತಿಗೆ ನೀವು ಅವನ ಸಂಪರ್ಕಕ್ಕೆ ಹೋಗ್ತೀರಿ. ಅವನೊಂದಿಗೆ ಶಿಷ್ಯತ್ವವನ್ನು ತಾವು ಸ್ವೀಕರಿಸಬೇಕು. ಅಂದು ನೀವು ಅವನಿಗೆ ಗುರುವಾಗಿದ್ದೀರಿ. ಮುಂದೆ ನಿಮ್ಮ ಬದುಕಿನಲ್ಲಿ ಅವ ನಿಮಗೆ ಗುರುವಾಗಬೇಕು. ಅವ ಗುರುಸ್ಥಾನದಲ್ಲಿ ನಿಂತು ನಿಮಗೆ ಏನನ್ನು ಉಪದೇಶ ಮಾಡ್ತಾನೋ ಅದು ಪರಿಮಾರ್ಜನೆಯ ಹಾದಿ. ಹಾಗಾಗಿ ಶಾಪ ನಿಮಿತ್ತವಾಗಿ ನೀವು ರಜಕನಾಗಲೇಬೇಕು. ಪರಿಹಾರ ಆ ಭಗವಂತನ ಇಚ್ಛೆ ಇದು ಹೊರತು ನನ್ನಿಂದ ಆದದ್ದು ಎಂದು ಭಾವಿಸಿಕೊಳ್ಬೇಡಿ. ಸಮಸ್ತ ಜೀವಕೋಟಿಯ ರಕ್ಷಣೆಯ ಹೊಣೆಗಾರಿಕೆ ನನಗಿದೆ. ಹೀಗೆಲ್ಲ ಯಾಕೆ ಆಯ್ತು? ಎಲ್ಲ ದೈವ ಚಿತ್ತ. ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿಯು ಇತ್ತಿಂದತ್ತ ಚಲಿಸಬೇಕಿದ್ದರೆ ಭಗವಂತನ ಸಂಕಲ್ಪ ಬೇಕು. ಹೀಗೆಲ್ಲ ಆಗಬೇಕೆನ್ನುವಂತಹ ಉಲ್ಲೇಖ ಇದ್ದರೆ ಇದನ್ನು ತಪ್ಪಿಸಕ್ಕೆ ನಾವ್ಯಾರು ಹೇಳಿ? ಈ ಹೊತ್ತು ಯಾರದು ತಪ್ಪು ಯಾರದ್ದು ಸರಿ ಎನ್ನುವುದು ಮುಖ್ಯವಲ್ಲ. ಮುಂದಕ್ಕೆ ಇದರಿಂದ ಏನೋ ಒಂದು ಲೋಕಕ್ಕೆ ಶುಭ ಸಂದೇಶವನ್ನು ಕೊಡುವಂತಹ ಸಂದರ್ಭ ಸನ್ನಿಹಿತ ಆಗಬಹುದು ಎನ್ನುವಂತಹ ನಂಬಿಕೆಯೊಂದಿಗೆ ಇಲ್ಲಿಂದ ವಿರಮಿಸ್ತೇನೆ. ಹೋಗಿ ಬರ್ತೇನೆ.